ಬಹಳಷ್ಟು ಹೋರಾಟದ ಬಳಿಕ ಸುರತ್ಕಲ್ ಟೋಲ್ಗೇಟ್ ರದ್ದತಿಯಾಯಿತು. ಸುರತ್ಕಲ್ ಟೋಲ್ಗೇಟನ್ನು ಹೆಜಮಾಡಿ ಟೋಲ್ಗೇಟ್ ಜೊತೆ ವಿಲೀನ ಮಾಡಿದ್ದೇವೆ ಎನ್ನುವ ಸೂಚನೆಗಳು ಬಂದವು, ಆದೇಶಗಳು ಬಂದವು. ಸಂಸದರು, ಶಾಸಕರು ಸಾಕಷ್ಟು ಟ್ವೀಟ್ಗಳನ್ನು ಮಾಡಿದರು. ಜನರಿಗೆ ಒಂದು ರೀತಿ ನೆಮ್ಮದಿ ಆಯಿತು. ಹೋರಾಟಕ್ಕೆ ಸಂದ ಜಯ ಅಂತ ಅಂದ್ಕೊಂಡ್ರೆ ಇದೀಗ ಅಸಲು ಬಡ್ಡಿ ಸೇರಿಸಿ ಸರ್ಕಾರ ಮಧ್ಯಮ ವರ್ಗದ ಜನರ ಮೇಲೆ ಬರೆ ಎಳೆಯುವುದಕ್ಕೆ ಸಿದ್ಧವಾಗಿದೆ. ಪ್ರಯಾಣಿಕರ ಕಿಸೆಗೆ ದೊಡ್ಡ ಕತ್ತರಿಯನ್ನೇ ಹಾಕ್ತಾ ಇದೆ ಈ ಒಂದು ಟೋಲ್ಗೇಟ್ ವಿಚಾರ. ಇದುವರೆಗೆ ಮಂಗಳೂರಿನಿಂದ ಸುಮಾರು ಮೂಲ್ಕಿವರೆಗೆ ಆಗಮಿಸುವಂತಹ ಜನ KA19 ಏನು ರಿಜಿಸ್ಟ್ರೇಷನ್ ನಂಬರ್ ಇದೆ ಅವರು ಆರಾಮಾಗಿ ಬರಬಹುದಿತ್ತು. ಇದೀಗ ಅವರು ಮುಲ್ಕಿ ದಾಟಿ ಪಡುಬಿದ್ರೆಗೆ ಹೋಗಬೇಕಾದ್ರೂ ಇದೀಗ 120 ರೂಪಾಯಿ ಅಷ್ಟು ಪಾವತಿಸಬೇಕಾಗಿದೆ. ಈ ಹಿಂದೆ ಕೇವಲ 65 ರೂಪಾಯಿ ಹೆಜಮಾಡಿಯಲ್ಲಿ ಪಾವತಿಸಿದ್ರೆ ಸಾಕಿತ್ತು. ಅವರು ಇನ್ನು ಮುಂದಕ್ಕೆ 120 ರೂಪಾಯಿ ಅಥವಾ 100 ರೂಪಾಯಿನ ಪಾವತಿಸಬೇಕು. ಜೊತೆಗೆ ಖಾಸಗಿ ಬಸ್ನವರಿಗೆ ಇದು ದೊಡ್ಡ ಹೊರೆಯಾಗೋದಂತೂ ಖಂಡಿತ. ಪರಿಷ್ಕೃತ ದರ ಕೇವಲ ಟೋಲ್ಗೇಟ್ ಮಾತ್ರ ಇಲ್ಲ ಅನ್ನೋದು ನೆಮ್ಮದಿ ಬಿಟ್ಟರೆ, ಟೋಲ್ಗೇಟಲ್ಲಿ ಇದುವರೆಗೆ ಏನು ಸಂಗ್ರಹ ಮಾಡ್ತಿದ್ರು, ಏನು ದರ ವಿಧಿಸ್ತಿದ್ರು, ಅದನ್ನು ಕೇವಲ ಎರಡು ಕಡೆ ಬದಲಾಗಿ ಒಂದೇ ಕಡೆ ಮಾಡ್ತಾ ಇದ್ದಾರೆ. ಡಿಸೆಂಬರ್ 1ರಿಂದ ಈ ಒಂದು ಆದೇಶ ಕಾರ್ಯರೂಪಕ್ಕೆ ಬರಲಿದೆ. ಟೋಲ್ ದರ ಹೆಚ್ಚಾಗಲಿದೆ. ಟೋಲ್ ಸಂಗ್ರಹ ಸಂದರ್ಭ ಕಾನೂನು ಸುವ್ಯವಸ್ಥೆ ತೊಡಕಾಗದಂತೆ ನೋಡಿಕೊಳ್ಳಬೇಕೆಂದು ಉಡುಪಿ ಡಿಸಿಗೆ ಪ್ರಾಧಿಕಾರ ಸೂಚನೆ ನೀಡಿದೆ. ಭಾರೀ ಹೋರಾಟ, ನಿರಂತರ ಪ್ರತಿಭಟನೆಗೆ ಕಾರಣವಾಗಿರುವ ಸುರತ್ಕಲ್ NITK ಸಮೀಪದ ಟೋಲ್ಗೇಟ್ ಅನ್ನು ಕೊನೆಗೂ ಹೆಜಮಾಡಿ ಟೋಲ್ ಪ್ಲಾಜಾ ಜೊತೆ ವಿಲೀನಗೊಳಿಸಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆದೇಶಿಸಿದೆ. ಟೋಲ್ ವಿಲೀನ ಕುರಿತು ಹೆದ್ದಾರಿ ಪ್ರಾಧಿಕಾರ ಗುರುವಾರ ಉಡುಪಿ ಜಿಲ್ಲಾಡಳಿತಕ್ಕೆ ಪತ್ರ ಬರೆದಿದ್ದು, ಡಿಸೆಂಬರ್ 1ರಿಂದ ಅನ್ವಯವಾಗುವಂತೆ ಮುಕ್ಕಾ ಟೋಲ್ಗೇಟ್ ವಿಲೀನಗೊಂಡಿದ್ದು, ಇದರಿಂದ ನಿರೀಕ್ಷೆಯಂತೆ ಹೆಜಮಾಡಿಯಲ್ಲಿ ಟೋಲ್ ಮೊತ್ತ ದುಬಾರಿಯಾಗಲಿದೆ. ಸುರತ್ಕಲ್ BC ರೋಡ್ ನಡುವಿನ ಚತುಷ್ಪಥ ಹೆದ್ದಾರಿ ಕಾಮಗಾರಿ ನಡೆಸಿದ ಎರ್ಕಾನ್ ಪರವಾಗಿ ಹೆದ್ದಾರಿ ಪ್ರಾಧಿಕಾರ ಸುರತ್ಕಲ್ನಲ್ಲಿ ಅಳವಡಿಸಿದ NMPT ರೋಡ್ ಕನೆಕ್ಟಿವಿಟಿ ರಸ್ತೆಯ ಟೋಲ್ ಸೇರ್ಪಡೆ ಮಾಡಲಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದೆ. ಆದರೆ ಸಮಸ್ಯೆ ಉಂಟಾಗಿರೋದು, ಇದುವರೆಗೆ ಒಂದು ಹಂತದಲ್ಲಿ ಒಂದಷ್ಟೇ ಹಣವನ್ನು ನೀಡಿದರೆ ಸಾಕು ಅನ್ನುವಂತಿದ್ದ ಜನಕ್ಕೆ ಈಗ 2 ಪಟ್ಟು ಹಣ ನೀಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಿದ್ರೆ ಟೋಲ್ ರದ್ದತಿ ಮಾಡಿ ಆಗಿದ್ದಾದ್ರೂ ಏನು, ಯಾರಿಗೆ ಲಾಭ ಆಗಿದೆ? ಇವೆಲ್ಲ ಪ್ರಶ್ನೆ ಬಹುಶಃ ಇದು ಜನರ ಆಕ್ರೋಶಕ್ಕೆ ಆಗೋದು ಖಂಡಿತ ಗುರಿಯಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಕಾರಣ ಏನಂದರೆ, ಪ್ರತಿ ವಿಚಾರದಲ್ಲೂ ಕೂಡ ನಿತ್ಯ ಸಂಚರಿಸುವವನ ಜೀವನಕ್ಕೆ ಒಂದಲ್ಲ ಒಂದು ರೀತಿಯಿಂದ ಹೊಡೆತಗಳು ಬೀಳ್ತಾನೆ ಇವೆ. ನಮ್ಮಿಂದ ಆಯ್ಕೆಯಾಗಿರುವಂಥ ಸಂಸದರು ಅದ್ಭುತ ಜಾಣಮೌನವನ್ನು ಮೆರೆಯುತ್ತಾರೆ. ಇನ್ನು ಚೂರು ಗಲಾಟೆ ಆದರೆ ಅಥವಾ ಪ್ರತಿಭಟನೆ ಹೆಚ್ಚಾದರೆ ಒಂದು ಟ್ವೀಟ್ ಮಾಡಿ ತೇಪೆ ಹಾಕೋ ಪ್ರಯತ್ನವನ್ನು ಮಾಡ್ತಾರೆ. ಅದರ ಜೊತೆಗೆ ಇರೋದಕ್ಕೆ ಲೆಕ್ಕ ಬರ್ತಿಗೆ ಅದೆಷ್ಟೋ ಶಾಸಕರಿದ್ದಾರೆ. ಜನಸಾಮಾನ್ಯರ ತೊಂದರೆ ಆದಾಗ ಯಾರೂ ಎದುರು ಬರೋದಿಲ್ಲ, ಇದರ ಪರವಾಗಿ ನಿಲ್ಲೋದಿಲ್ಲ ಅನ್ನೋದೇ ಸಾರ್ವಜನಿಕರ ಆಕ್ರೋಶ. ಬಹುಶಃ ಡಿಸೆಂಬರ್ 1ರವರೆಗೆ ಕಾಯಬೇಕು ಯಾವ ರೀತಿಯ ಹೋರಾಟ ನಡೆಯುವ ಸಾಧ್ಯತೆ ಇದೆ. ಯಾಕೆಂದರೆ ಹೋರಾಟಗಾರರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.